ಮುಕುಂದ್ ಎಂಜಿಎಂ ರಿಯಾಲ್ಟಿಯ ಐಷಾರಾಮಿ ಕೇದಾರ್ ವಸತಿ ಸಮುಚ್ಚಯದ ಶಿಲಾನ್ಯಾಸ ಕಾರ್ಯಕ್ರಮ ನವೆಂಬರ್ 5ರಂದು ಮಂಗಳೂರಿನ ದೇರೆಬೈಲ್ನಲ್ಲಿ ನಡೆಯಲಿದೆ ಎಂದು ಮುಕುಂದ್ ಎಂಜಿಎಂ ರಿಯಾಲ್ಟಿ ಪಾಲುದಾರ ಗುರುದತ್ ಶೆಣೈ ತಿಳಿಸಿದ್ದಾರೆ. ಮಂಗಳೂರಿನ ಬಳ್ಳಾಲ್ಬಾಗ್ನ ವರ್ಟೆಕ್ಸ್ ವರ್ಕ್ ಸ್ಪೇಸ್ ಕಟ್ಟಡದ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಮಂಗಳೂರಿನಲ್ಲಿ ಐಷಾರಾಮಿ ಹಾಗೂ ಕೈಗೆಟಕುವ ರೀತಿಯಲ್ಲಿ ಮನೆಗಳನ್ನು ನಿರ್ಮಿಸುತ್ತಿರುವ ಸಂಸ್ಥೆ ಮುಕುಂದ್ ಎಂಜಿಎಂ ರಿಯಾಲ್ಟಿ. ಇದೀಗ ನಗರದ ಜನತೆಗೆ ಎಲ್ಲಾ ಸೌಕರ್ಯಗಳನ್ನೊಳಗೊಂಡ ಅಪಾರ್ಟ್ಮೆಂಟ್ ಕೇದಾರ್ ಹೈ ಲಿವಿಂಗ್ ಲಕ್ಸುರಿ ಹೋಮ್ಸ್ ನಿರ್ಮಾಣ ಆಗಲಿದ್ದು, ಸಂಸ್ಥೆಯ ವತಿಯಿಂದ ಭೂಮಿ ಪೂಜೆ ನಡೆಯಲಿದೆ. ಇದರ ಅಂಗವಾಗಿ ವಿಶೇಷ ರಿಯಾಯಿತಿ ಒದಗಿಸಲಾಗಿದ್ದು, 2 BHK 5 ಲಕ್ಷ ರೂಪಾಯಿ ರಿಯಾಯಿತಿಯೊಂದಿಗೆ 55 ಲಕ್ಷ ರೂಪಾಯಿಗೆ ಪರಿಚಯಿಸಲಾಗುತ್ತಿದೆ ಎಂದು ತಿಳಿಸಿದರು. ಇದರೊಂದಿಗೆ ಕೇದಾರ್ 16 ಅಂತಸ್ತು ಒಳಗೊಂಡಿದ್ದು 78 ಮನೆಗಳು 2 BHK 3 BHKಯಲ್ಲಿ ನಿರ್ಮಾಣ ಆಗಲಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮುಕುಂದ್ ಎಂಜಿಎಂ ರಿಯಾಲ್ಟಿ ಪಾಲುದಾರರಾದ ಮಹೇಶ್ ಶೆಟ್ಟಿ, ಮಂಗಳದೀಪ್, ಮುಕುಂದ್ ಎಂಜಿಎಂ ರಿಯಾಲ್ಟಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಸುಭಾಷ್, ಮುಕುಂದ್ ಎಂಜಿಎಂ ರಿಯಾಲ್ಟಿ ಸೇಲ್ಸ್ ಮ್ಯಾನೇಜರ್ ರಂಜಿತ್ ಮತ್ತಿತರರು ಉಪಸ್ಥಿತರಿದ್ದರು. ಎಂಜಿಎಂ ರಿಯಾಲಿಟಿ ಅಂತ ಹೇಳಿದ್ರೆ ಮಹೇಶ್, ಗುರು, ಮಂಗಲ್ 3 ಜನ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಟ್ಟಿಗೆ ಕಲಿತವರು. 2009ರಿಂದ ಪ್ರಾರಂಭ ಮಾಡಿ 2012ಕ್ಕೆ ನಮ್ಮದೇ ಸಂಸ್ಥೆ ಇಂಜಿನಿಯರಿಂಗ್ ಸಂಸ್ಥೆ ಪ್ರಾರಂಭ ಮಾಡಿ 2020 ತನಕ 8 ಪ್ರಾಜೆಕ್ಟ್ ಅನ್ನು ಸಕ್ಸಸ್ಫುಲಿ ಮಾಡಿ ಈಗ ರೀಸೆಂಟ್ ಆಗಿ ಮುಕುಂದ್ ಎಂಜಿಎಂ ರಿಯಾಲಿಟಿ ಅನ್ನೋ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ಸೊ ಅದರಲ್ಲಿ ಈಗ ಕೇದಾರ್ ಅನ್ನುವಂಥ ಪ್ರಾಜೆಕ್ಟ್ 3ನೇ ಪ್ರಾಜೆಕ್ಟ್ ನಾಳೆ ನವೆಂಬರ್ 5ನೇ ತಾರೀಕಿಗೆ ಭೂಮಿ ಪೂಜೆ ಮತ್ತೆ ಲಾಂಚ್ ಪ್ರೋಗ್ರಾಮ್ ನಡೀಲಿಕ್ಕಿದೆ. ಬೆಳಗ್ಗೆ 9 ಗಂಟೆಗೆ ನಮ್ಮ ಮೇಯರ್ ಆದಂತಹ ಜಯಾನಂದ್ ಸೊ ನಮ್ಮ ಈಗ ರನ್ನಿಂಗ್ ಪ್ರಾಜೆಕ್ಟ್ ಅಂತ ಹೇಳಿ ಒಂದು ಮಣ್ಣಗುಡ್ಡದಲ್ಲಿ ಗೋಕುಲ್ಧಾಮ್ ಅನ್ನುವ ಪ್ರಾಜೆಕ್ಟ್, ಡೊಂಗರಕೇರಿಯಲ್ಲಿ ಮುಕುಂದ್ ಸದನ್ ಅನ್ನುವ ಪ್ರಾಜೆಕ್ಟ್, ಕೊಟ್ಟಾರದಲ್ಲಿ ನಾವು ಹೋದ ವರ್ಷ ಪ್ರಾರಂಭ ಮಾಡಿದಂತ ಕೈಲಾಶ್ ಅನ್ನೋ ಪ್ರಾಜೆಕ್ಟ್ ಓನರ್ ಆದಂತ ಇಲಿಯಾಸ್ ಸೈಂಟಿಸ್ಟ್ ಅವರು ಕೋ ಪ್ರಮೋಟರ್ ಆಗಿ ಇದರಲ್ಲಿ ಪಾತ್ರವನ್ನು ನಿರ್ವಹಿಸುತ್ತಾರೆ. ಸೊ ನಮ್ಮೊಂದಿಗೆ ಕೈ ಜೋಡಿಸಿ ಅವರು ಈ ಪ್ರಾಜೆಕ್ಟ್